ವೆನಿಜುವೆಲಾದಿಂದ ಯುಎಸ್ಗೆ $5 ಕೋಟಿ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಬರಲಿದೆ ಎಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಕಟಿಸಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಹೊಸ ವಸಾಹತುಶಾಹಿ ನಡೆಸುತ್ತಿದ್ದು, ವೆನಿಜುವೆಲಾ ಮೂಲಕ ಅದನ್ನು ಮತ್ತೆ ಆರಂಭಿಸಿತ್ತು. ಏಕಪಕ್ಷೀಯವಾಗಿ ಅವರು ಈಗ ವೆನಿಜುವೆಲಾದಿಂದ ಯುಎಸ್ಗೆ $5 ಕೋಟಿ ಉತ್ತಮ ಪೆಟ್ರೋಲ್ ಬರಲಿದೆ ಎಂದು ಹೇಳಿದ್ದಾರೆ. ಅದಕ್ಕೆ ಮೊದಲು ವೆನಿಜುವೆಲಾ ನಾವು ಹೇಳಿದಂತೆ ಕೇಳಿಕೊಂಡಿದ್ರೆ ಸರಿ, ಇಲ್ಲದಿದ್ದರೆ ಇನ್ನಷ್ಟು ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದ್ದಾರೆ. ವೆನಿಜುವೆಲಾದಿಂದ ಟ್ಯಾಂಕರ್ ಹಡಗುಗಳಲ್ಲಿ ಯುಎಸ್ಎಯ ಅನ್ಲೋಡಿಂಗ್ ಬಂದರುಗಳಿಗೆ ತರಲಾಗುವುದು. ಇಂಧನ ಕಾರ್ಯದರ್ಶಿ ಕ್ರಿಸ್ ರಿಟ್ರಿಗೆ ತಿಳಿಸಿದ್ದೇನೆ. ದೇಶದ ತೈಲ ಕಂಪನಿಗಳಿಗೂ ಹೇಳಿದ್ದೇನೆ ಎಂದು ಟ್ರಂಪ್ ಗುಟುರು ಹಾಕಿದ್ದಾರೆ. ಅದರ ಜೊತೆಗೆ ಡೆನ್ಮಾರ್ಕ್ನಲ್ಲಿದ್ದು ಸ್ವಾಯತ್ತ ಆಡಳಿತ ಹೊಂದಿರುವ ಗ್ರೀನ್ಲ್ಯಾಂಡ್ ಕೂಡ ಬೇಕು ಎಂದು ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ಮೊದಲು ಕೆನಡಾವು ಯುಎಸ್ಎಯ ಒಂದು ರಾಜ್ಯವಾಗಿ ಸೇರಲಿ ಎಂದಿದ್ರು. ಇವನ್ನೆಲ್ಲ ಸಾಧಿಸಲು ಯುಎಸ್ಎ ಸೇನಾ ದಾಳಿ ನಡೆಸುವ ಹಂತ ಬರಬಹುದು ಎಂಬ ಮಾತನ್ನ ಸಹ ಟ್ರಂಪ್ ಹೇಳಿದ್ದಾರೆ. ಹೊಸ ವಸಾಹತುಶಾಹಿ ಎಲ್ಲಿಯವರೆಗೆ ಮುಂದುವರಿದಿತ್ತು ಎಂದು ಈಗಲೇ ಹೇಳುವುದು ಸಾಧ್ಯವಿಲ್ಲ.